ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಪ್ಯೂರ್ ಅಂಡ್ ಫ್ರೆಶ್ KC ಕೌ ಘೀ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾರ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಐಶ್ವರ್ಯ KT ಸ್ಪೆಷಾಲಿಟಿ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್ ನಮಸ್ಕಾರ ವೀಕ್ಷಕರೇ, ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ನಮ್ಮ ರುಚಿ ಅಡುಗೆ ಮನೆ, ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, KC ಶುದ್ಧ ಹಸುವಿನ ತುಪ್ಪ, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾಲ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಹಾಗೆಯೇ ಐಶ್ವರ್ಯ KT ಸ್ಪೆಷಾಲಿಟಿ. ಓಕೆ, ನಮ್ಮ ರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇರ್ತೀರ. ಹಾಗೆಯೇ ಇವತ್ತು ನಮ್ಮ ಜೊತೆ ಧೀರಜ್ ಅವರಿದ್ದಾರೆ. ಅವ್ರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳುವಲ್ಲ. ಓಕೆ, ಧೀರಜ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೆ ಹೇಗಿದ್ದೀರಾ? ನಾನು ಚೆನ್ನಾಗಿದೆ, ನೀವು ಹೇಗಿದ್ದೀರಾ? ನಾನು ಸ್ವಾಗತ ಮಾಡ್ತಿದ್ದೆ, ನೋಡು ನೀವು ಸೈಲೆಂಟ್ ಇದ್ದೀರಾ. ಓಕೆ, ಅವತ್ತು ಸ್ಪೆಷಲ್ ಆಗಿ ಬ್ಯಾಚುಲರ್ ಚಿಕನ್ ಅದೆಲ್ಲ ಹೇಳಿದ್ರಿ. ಹೌದು, ಚೆನ್ನಾಗಿತ್ತು. ನಾನು ಕೂಡ ಮನೇಲಿ ಟ್ರೈ ಮಾಡಿದೆ. ಹಾಗಾಗಿ ಇವತ್ತೇನು ಸ್ಪೆಷಲ್ ಅಡುಗೆ? ಇವತ್ತು ಚಿಕನ್ ಗ್ರೀನ್ ಮಸಾಲ ಮತ್ತೆ ಕುಕ್ಕುಂಬರ್ ಕಿಚಡಿ ಮಾಡ್ತಿದ್ದೇನೆ. ಕುಕ್ಕುಂಬರ್ ಕಿಚಡಿ, ಹೌದು. ಓಕೆ, ಇನ್ನೊಂದು ಚಿಕನ್ ಗ್ರೀನ್ ಮಸಾಲ. ಓಕೆ, ಎರಡು ಕೂಡ ಚೆನ್ನಾಗಿರ್ಬೋದಲ್ಲ. ಓಕೆ, ಎರಡನ್ನು ಮಾಡ್ಲಿಕ್ಕೆ ಅಡುಗೆ ಮನೆಗೆ ಹೋಗುವ. ಓಕೆ ಓಕೆ. ಎಷ್ಟಿರೋದು ಈಗ ಅಡುಗೆ ಮನೆಗೆ ಬಂದಾಯ್ತು. ನಾವೆಲ್ಲ ಟೈಮ್ ವೇಸ್ಟ್ ಮಾಡೋದಿಲ್ಲಲ್ಲ ಹುಡುಗರು. ಹಾಗೆ ಅಡುಗೆ ಅಂತ ಹೇಳಿದ್ರೆ ರಾಪ್ ಮಾಡ್ತಾರೆ. ಫಸ್ಟ್ ಈಗ ಯಾವ್ದು ನೋಡು? ಈಗ ಚಿಕನ್ ಗ್ರೀನ್ ಮಸಾಲ ಮಾಡು. ಚಿಕನ್ ಗ್ರೀನ್ ಮಸಾಲ ಅಲ್ಲ, ಫಸ್ಟ್ ಏನು ಬೇಕು? ಈಗ ನಮಗೆ ಪ್ಯಾನ್ ಬೇಕು. ಪ್ಯಾನ್ ಫಸ್ಟಿಗೆ ಬೇಕಲ್ಲ, ಹಾಗಾದರೆ ಒಲೆ ಒರೆಸ್ಬೇಕು ಅಂತ ಹೇಳ್ತಿದ್ದೀರಾ? ಒಲೆ ಒರೆಸ್ಬೇಕು. ಓಕೆ, ಇದಕ್ಕೆ ಆಯಿಲ್ ಹಾಕ್ಲಿಕ್ಕುಂಟಾ? ಇಲ್ಲ, ಫಸ್ಟ್ ನಾವು ಕೊತ್ತಂಬರಿ ಸೊಪ್ಪು ಮತ್ತೆ ಪುದೀನ ಸೊಪ್ಪನ್ನು ಹಾಕಿ ಸ್ವಲ್ಪ ಉರಿಬೇಕಾ? ಅಂದರೆ ಹಾಗೆ ಡ್ರೈ ಆಗಿ ಡ್ರೈ ಆಗಿ ಸ್ವಲ್ಪ, ಅಂದರೆ ಅದರದ್ದು ಸ್ವಲ್ಪ ಹಸಿ ವಾಸನೆ ಹೋಗ್ಲಿಕ್ಕೆ. ಓಕೆ, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಎರಡು ಮಿಕ್ಸಲ್ಲಿ ಉಂಟಾ? ಹೌದು, ಎರಡು ಮಿಕ್ಸ್ ಉಂಟು. ಓಕೆ, ಅದು ಅಂದರೆ ಈ ಥರ ಸೊಪ್ಪುಗಳನ್ನು ಹುರ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತಾ ಅಥವಾ ಹೇಗೆ? ಅಂದರೆ ಟೇಸ್ಟ್ಗಿಂತ ಅಂದರೆ ಅದು ಈಗ ನಾವು ಡೈರೆಕ್ಟಾಗಿ ನಾವು ಮಿಕ್ಸಿಯಲ್ಲಿ ರುಬ್ಬಿದ್ರೆ ಅದರದ್ದು ಸ್ವಲ್ಪ ಹಸಿ ವಾಸನೆ ಬರ್ತದೆ. ಹೌದು, ಅದಕ್ಕೋಸ್ಕರ ನಾವು ಹೀಗೆ ಸ್ವಲ್ಪ ಬಿಸಿ ಮಾಡಿ ಹಾಕಿದರೆ ಬಾಯಿಗೆ ರುಚಿ ಕೂಡ ಚೆನ್ನಾಗಿ ಒಳ್ಳೇದು ಬರ್ತದೆ, ಮತ್ತು ಅಂದರೆ ಒಳ್ಳೆ ಟೇಸ್ಟ್ ಕೂಡ ಬರ್ತದೆ. ಹೌದು, ಹಾಗೆ. ಓಕೆ, ಒಬ್ಬೊಬ್ರದ್ದು ಒಂದೊಂದು ಥರ ಕೈ ಅಡುಗೆ ಅಲ್ಲ. ಹೌದು ಹೌದು, ಕೆಲವರೆಲ್ಲ ಲಾಸ್ಟಿಗೆ ಎಂಡಿಗೆ ಹಾಕ್ತಾರೆ. ಹೌದು ಹೌದು, ಬಿರಿಯಾನಿಗೆಲ್ಲ ಹೌದು, ಬಿರಿಯಾನಿಗೆ ಎಲ್ಲ ಮಸಾಲೆ ಎಲ್ಲ ಮಾಡುವಾಗ ಅವರು ಕೊನೆಗೆ ಹಾಕ್ತಾರೆ. ಓಕೆ, ಈಗ ಇದನ್ನು ತೆಗೀವ ನಾವು. ಸಾಕಾಗುತ್ತಾ? ಸಾಕು. ಸ್ವಲ್ಪ ಬ್ಲ್ಯಾಕ್ ಅಂದರೆ ಓಕೆ ಅಲ್ಲ? ಆಫ್ ಮಾಡಿದ್ರಾ? ಆಫ್ ಮಾಡಿ. ಓಕೆ, ಇದಕ್ಕೆ ಹಾಕಿದ್ರೆ ಹೇಗೆ? ಇಲ್ಲ, ಮಿಕ್ಸಿಗೆ ಹಾಕುವ, ಡೈರೆಕ್ಟ್ ಹಾಕೋದಾ? ಹೌದು. ಓಕೆ, ಮಿಕ್ಸಿ ಅಂತ ಹಾಕಿದ್ರೆ ರೆಡಿ ಉಂಟು. ಹುರಿದಿಟ್ಟಂತಹ ಕೊತ್ತಂಬರಿ ಮತ್ತು ಪುದೀನ ಸೊಪ್ಪಿನ ಮಿಕ್ಸ್ ಮಾಡಬೇಕಲ್ಲ, ಅದಕ್ಕೆ ಬೇರೆ ಆ್ಯಡ್ ಮಾಡಲಿಕ್ಕೆ ಉಂಟಾ ಹೇಗೆ? ಹೌದು, ಇದಕ್ಕಿನ್ನು ನಾನು ಒಂದು 5 ರಿಂದ 6 ಚಿಲ್ಲಿಯನ್ನು ಹಾಕ್ತಿದ್ದೇನೆ. ಓಕೆ, ಹಸಿ ಮೆಣಸನ್ನು ಹಾಕ್ತಿದ್ದೇನೆ. ಓಕೆ, 5 ರಿಂದ 6 ಅಲ್ಲ? ಹೌದು. ಓಕೆ, ಆಯಿತು. ಇನ್ನು ಇದನ್ನು ನಾವು ಗ್ರೈಂಡ್ ಮಾಡೋದು. ಅದಕ್ಕೆ ಉಪ್ಪು ಇಲ್ಲ, ಈರುಳ್ಳಿ ಎಲ್ಲ ಆಮೇಲೆ ಹಾಕಲಿಕ್ಕೆ. ಓಕೆ, ಈ ಖಾಲಿ ಚಿಲ್ಲಿ ಮತ್ತು 2 ಬಗೆಯ ಸೊಪ್ಪು. ಹೌದು. ನೀರೇನು ಹಾಕಬೇಕಾ? ನೀರು ಹಾಕ್ಲಿಕ್ಕೆ ಉಂಟು ಸ್ವಲ್ಪ. ಓಕೆ, ಸ್ವಲ್ಪ ನೀರು ಹಾಕುವಲ್ಲ, ಅಂದರೆ ಪೇಸ್ಟ್ ಹಾಕ್ಲಿಕ್ಕೆ ತಕ್ಕ. ಹೌದು, ಸಾಕು ಸಾಕಲ್ಲ? ಸಾಕು. ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಲ್ಲ. ಸಾಕಲ್ಲ? ಸಾಕು. ಹೇಗೆ ಘಾಟ್ ಬರ್ತಂಟು ನೋಡಿ, ಮೆಣಸಲ್ಲ ಖಾರ ಬರ್ತಂಟು. ಇವಾಗ ನಾವು ಪ್ಯಾನನ್ನು ಗ್ಯಾಸ್ ಆನ್ ಮಾಡುವ. ಓಕೆ, ಈಗ ಎಲ್ಲವನ್ನು ಹುರ್ಕೊಳ್ಳೋದಾ? ಹೌದು. ಓಕೆ, ಮೆಣಸು ಘಾಟ್ ನೋಡಿ ಹಾಗೆ ಹೊಡಿತಂತಲ್ಲ? ಹೌದು. ಮನೆಯಲ್ಲೆಲ್ಲ ಹಿರಿಯರಿದ್ದರೆ ಈಗ ಕೆಮ್ತಾ ಇದ್ರು ಅಂತ. ಓಕೆ, ಇವಾಗ ನಾವು ಓಕೆ, ಆಯಿಲ್ ಅಂತ ಬಂದಾಗ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿದ್ವಿ. ಸಾಕಾ? ಸ್ವಲ್ಪ ಹಾಕಿ, ಸ್ವಲ್ಪ ಸಾಕಾ? ಸಾಕು. ಓಕೆ, ಆಯಿಲ್ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಅಂತ. ಹೌದು.
ಅಂದ್ರೆ ಇದಕ್ಕೆ ನಾವು ಈರುಳ್ಳಿ ಎಲ್ಲ ಹಾಕ್ತೇವಲ್ವಾ, ಸೊ ಸ್ವಲ್ಪ ಫ್ರೈ ಎಲ್ಲ ಜಾಸ್ತಿ ಮಾಡ್ಲಿಕ್ಕೆ ಉಂಟು. ಚೆನ್ನಾಗಿ ಬರುತ್ತೆ. ಹೌದು, ಹಾಗೆ ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಎಲ್ಲ ಜಾಸ್ತಿ ಹಾಕಿದ್ರೆ ಎಣ್ಣೆ ಫ್ರೈ ಆಗಲಿಕ್ಕೆ ಚೆನ್ನಾಗಿ ಫ್ರೈ ಆಗ್ತದೆ. ಹೌದು. ಮತ್ತೆ ಸನ್ ಪ್ರೀಮಿಯಂ ಆಯಿಲ್ ಕೂಡ ಹಾಗೆಲ್ಲ ಹೌದು, ಏನು ಹೆಲ್ದಿ ಆಯಿಲ್, ಆರೋಗ್ಯಕ್ಕೆ ಒಳ್ಳೇದಿರುತ್ತೆ. ಏನು ಜಾಸ್ತಿ ಹಾಕಿದ್ರು ಕೂಡ ಪ್ರಾಬ್ಲಮ್ ಇಲ್ಲ. ಓಕೆ, ಹಾಗೆ. ಇವಾಗ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಾ ಬರುವಾಗೆ ಇದಕ್ಕೆ ನಾನು ಒಂದು 2 ಈರುಳ್ಳಿಯನ್ನು ತೆಗೆದುಕೊಂಡಿದ್ದೇನೆ. 2 ಈರುಳ್ಳಿಯನ್ನು ಇದಕ್ಕೆ ನಾನು ಹಾಕ್ತಿದ್ದೇನೆ. ಚೆನ್ನಾಗಿ ಹಚ್ಚಿರುವಂಥ 2 ಈರುಳ್ಳಿ ಅಲ್ಲ. ಓಕೆ, ಇದು ಚಿಕನ್ ಗ್ರೇವಿಯಾ ಹೇಗೆ? ಹೌದು, ಚಿಕನ್ ಗ್ರೀನ್ ಮಸಾಲ. ಹೌದು. ಇದು ಕೂಡ ನಮಗೆ ಈಸಿಯಾಗಿ ಮನೆಯಲ್ಲಿ ನಮಗೆ ದಿಢೀರ್ ಅಂತ ಮಾಡ್ಬೋದು ಮನೆಗೆ ಬಂದು. ಹೌದು. ನೀವು ಅದೇ ಪುದೀನ ಮತ್ತು ಇನ್ನೊಂದು ಸೊಪ್ಪು ಹಾಕಿದ್ದೀರಾ? ಹೌದಾ, ಪುದೀನ ಮತ್ತೆ ಕೊತ್ತಂಬರಿ ಸೊಪ್ಪು ಮತ್ತೆ ಗ್ರೀನ್ ಮಸಾಲೆಗೆ ಅದು ಹಾಕ್ಲೇಬೇಕು. ಹೌದಾ, ಹೌದು. ಗ್ರೀನ್ ಬರ್ಲಿಕ್ಕೆ ಆ ಥರ. ಹೌದು, ಮತ್ತೆ ಕಾಯಿ ಮೆಣಸು. ಹೌದು. ಮತ್ತೆ ಇನ್ನೊಂದು ಈ ರೀತಿಯಲ್ಲಿ ಮಾಡ್ಲಿಕ್ಕೆ ಆಗ್ತದೆ, ಅಂದ್ರೆ ಕಾಯಿ ಮೆಣಸು ಮತ್ತೆ ಶುಂಠಿ ಮತ್ತೆ ಇದು ಬೆಳ್ಳುಳ್ಳಿಯನ್ನು ಹಾಕಿ ಇದು 3 ಹಾಕಿಯನ್ನು ಕೂಡ ಪೇಸ್ಟ್ ಮಾಡಿ ಮಾಡ್ಲಿಕ್ಕೆ ಆಗ್ತದೆ. ಅದರಲ್ಲೂ ಕೂಡ ತುಂಬಾ ಒಳ್ಳೆದಾಗ್ತದೆ. ಗ್ರೀನ್ ಮಸಾಲ. ಹೌದು. ಓಕೆ, ಇವಾಗ ನೋಡಿ ಇದು ಈರುಳ್ಳಿ ಬ್ರೌನ್ ಬರುವಾಗ ನಾವು ಇದಕ್ಕೆ ಟೊಮೆಟೊವನ್ನು ಹಾಕಬೇಕು. ಇದರಲ್ಲಿ ನಾನು 1.5 ಟೊಮೆಟೊವನ್ನು ತೆಗೆದುಕೊಂಡಿದ್ದೇನೆ. ಇವಾಗ ಇದನ್ನು ನಾನು ಇದಕ್ಕೆ ಹಾಕ್ತಿದ್ದೇನೆ. ಓಕೆ, 1.5 ಟೊಮೆಟೊ ಅಲ್ಲ? ಹೌದು. ಇನ್ನು ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡಬೇಕು. ಓಕೆ, ಇದಕ್ಕೆ ನಾವು ತೆಂಗಿನಕಾಯಿ ಅದೇನು ಹಾಕಲ್ಲ? ಇಲ್ಲ, ತೆಂಗಿನಕಾಯಿ ಎಂತ ಸಹ ಹಾಕ್ಲಿಕ್ಕಿಲ್ಲ. ಓಕೆ, ನೀವು ತೆಂಗಿನ ಹಾಲು ಇದು ಮಾಡುವಾಗ ಏನು ಬ್ಯಾಚುಲರ್ ಚಿಕನ್ ಮಾಡಿದ್ರಲ್ಲ? ಹೌದು, ಅದು ಮಾಡುವಾಗ ಅದಕ್ಕೆ ಗೋಡಂಬಿ ಹಾಕಿದ್ರೆ? ಹೌದೌದು, ಇದಕ್ಕೆ ಗೋಡಂಬಿ ಎಲ್ಲ ಎಂತ ಸಹ ಹಾಕ್ಲಿಕ್ಕಿಲ್ಲ. ಅಂದ್ರೆ ಗೋಡಂಬಿಯ ಬದಲಾಗಿ ನಾವು ಆವತ್ತು ಗೋಡಂಬಿ ಮತ್ತೆ ಟೊಮೆಟೊ ಎಲ್ಲ ಗ್ರೈಂಡ್ ಮಾಡಿ ಇವತ್ತು ನಾವು ಇದು ಗ್ರೀನ್ ಹೌದು, ಅಂದ್ರೆ ಕೊತ್ತಂಬರಿ ಮತ್ತೆ ಪುದೀನ ಮತ್ತೆ ಕಾಯಿ ಮೆಣಸು ಇದು 3 ನಾವು ಗ್ರೈಂಡ್ ಮಾಡಿದ್ರೆ ಹಾಕಿದ್ರಲ್ಲ? ಇದು ಸಹ ಈ ತರ ಮಾಡಿದ್ರೆ ಸಹ ತುಂಬಾ ಒಳ್ಳೇದಾಗ್ತದೆ. ಹೌದು, ನಮ್ಗೆ 10 ಮಿನಿಟ್ಸ್ ಅಲ್ಲಿ ಕೂಡ ಇದನ್ನು ಮಾಡಿ ಮನೆಯಲ್ಲಿ ಬೇಗ ಮಾಡಿ ನಮ್ಗೆ ತಿನ್ಬಹುದು. ಆಕ್ಚುಲಿ ನಾನು ಏನು ಬ್ಯಾಚುಲರ್ ಚಿಕನ್ ಅನ್ನ ನಾನು ಮನೆಯಲ್ಲಿ ಮಾಡಿದ್ದೆ. ಹೌದಾ? ಆಕ್ಚುಲಿ ಅದು ಬ್ಯಾಚುಲರ್ಸ್ ಮಾಡುವಂಥದ್ದು. ನಾನು ಮಾತ್ರ ಎಲ್ಲರಿಗೆ ಮನೆಯಲ್ಲಿ ಮಾಡಿದ್ದೆ. ನಾನು ಹೇಳಿದ್ದೆ ನಮ್ಮ ರುಚಿಯಲ್ಲಿ ಧೀರಜ್ ಅವರು ಮಾಡಿದ್ರು, ತಿಂದ್ರು. ಮನೆಯಲ್ಲೆಲ್ಲ ಬ್ಯಾಚುಲರ್ ತರ ಫ್ಯಾಮಿಲಿ ತರ ತಿಂದ್ರು ಈಗ. ಹೌದು. ನೋಡಿ, ಇವಾಗ ಇದು ಸ್ವಲ್ಪ ಬೇಯ್ತಾ ಬರುವಾಗ ನಾವು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಹಾಕಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್? ಹೌದು. ಯಾವತ್ತು ಚಿಕನ್ ಅಂತ ಬಂದಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ. ಹೌದು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಹಾಕಿದ್ರೆ ಇನ್ನೂ ಕೂಡ ರುಚಿ ಸಹ ಜಾಸ್ತಿ ಚೆನ್ನಾಗಿ ಬರ್ತದೆ. ಚಿಕನ್ ಗ್ರೀನ್ ಮಸಾಲಕ್ಕೆ ಜಾಸ್ತಿ ಟೇಸ್ಟ್ ಕೊಡುವಂಥದ್ದೇ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಲ್ಲ? ಹೌದು. ಇನ್ನು ಇದಕ್ಕೆ ನಾವು ಗರಂ ಮಸಾಲವನ್ನು ಹಾಕಬೇಕು. ಗರಂ ಮಸಾಲನ? ಓಕೆ, ಗರಂ ಮಸಾಲ ಆ್ಯಡ್ ಮಾಡ್ಕೊತಿದ್ದೀರಲ್ಲ? ಹೌದು. 1 ಟೇಬಲ್ ಸ್ಪೂನ್ ಅಷ್ಟು ಹಾಕ್ತಿದ್ದೇನೆ. 1 ಟೇಬಲ್ ಸ್ಪೂನ್ ಅಲ್ಲ? ಓಕೆ. ಬೇರೆ ಮಸಾಲ ಆ್ಯಡ್ ಮಾಡ್ಲಿಕ್ಕೆ ಉಂಟಾ ಇದಕ್ಕೆ? ಇಲ್ಲ, ಇನ್ನು ಮತ್ತೆ ಆ್ಯಡ್ ಮಾಡ್ಲಿಕ್ಕೆ ಉಂಟು. ಇನ್ನು ಇದಕ್ಕೆ ನಾವು ಗ್ರೈಂಡ್ ಮಾಡಿಟ್ಟಂತಹ ಈ ಪೇಸ್ಟ್ ಅನ್ನು ಇದಕ್ಕೆ ಹಾಕ್ಲಿಕ್ಕೆ. ಮೈನ್ ಆಗಿ ಇದೇ ಬೇಕಾಗಿರೋದು. ಹೌದು. ಇದು ಮಸಾಲೆಗೆ ಹಾಕುವಂಥದ್ದು? ಹೌದು, ಇದಕ್ಕೆ ಹಾಕುವಂಥದ್ದು ಡೈರೆಕ್ಟ್ ಆಗಿ. ಇದಕ್ಕೆ ಸ್ವಲ್ಪ ನೀರು ಹಾಕಬೇಕಾ? ಸಾಕಲ್ಲ? ಸಾಕು. ಸಾಕಾ? ಸಾಕು. ಇನ್ನು ಇದಕ್ಕೆ ನಾವು ಸ್ವಲ್ಪ ಉಪ್ಪು ಹಾಕುವ. ರುಚಿಗೆ ತಕ್ಕಷ್ಟು ಉಪ್ಪಲ್ಲ? ಓಕೆ. ಸ್ವಲ್ಪ ಹಾಕಿದ್ರೆ ಸಾಕು, ಯಾಕಂದ್ರೆ ನಾವು ಮತ್ತೆ ಮಸಾಲ ಐಟಮ್ಸ್ ಎಲ್ಲ ಹಾಕ್ತೇವಲ್ವಾ, ಸೊ ಅದರಲ್ಲಿ ಆಲ್ರೆಡಿ ಸ್ವಲ್ಪ ಉಪ್ಪಿನ ಅಂಶ ಎಲ್ಲ ಇರ್ತದೆ. ಸೊ ಹಾಗಾಗಿ ನಾವು ಸ್ವಲ್ಪ ಹಾಕಿ ಮತ್ತೆ ನೋಡಿ ಉಪ್ಪು ನೋಡಿ ಹಾಕಿದ್ರೆ ಸಾಕು. ಆಮೇಲೆ ಹಾಕೊಳ್ಬೋದು. ಈಗ ಮಸಾಲೆಗೆ ಕರೆಕ್ಟಾಗಿ ಹಿಡಿಲಿಕ್ಕೆ ಎಷ್ಟು ಹಾಕೋದು? ಹೌದು. ನೋಡಿ, ಇದು ಈಗ ಸ್ವಲ್ಪ ಕುದಿ ಬರ್ತಾಗೆ ನಾವು ಇದಕ್ಕೆ ಚಿಕನ್ ಅನ್ನು ಹಾಕಿ ಚಿಕನ್ ಹಾಕೋದಲ್ಲ? ಓಕೆ. ನೀವು ಎಷ್ಟು ಅರ್ಧ ಕೆ ಜಿ ತಗೊಂಡಿದ್ದೀರಾ? ಹೌದು, ಅರ್ಧ ಕೆ ಜಿ ತೆಗೆದು. ಓಕೆ. ವಿದ್ ಬೋನ್ ತಗೊಂಡಿದ್ದೀರಲ್ಲ? ಓಕೆ. ಇವಾಗ ಇದನ್ನು ನಾವು ಫುಲ್ ಮಿಕ್ಸ್ ಮಾಡಬೇಕು. ಓಕೆ. ಚಿಕನ್ ಬೆಂದರೆ ಆಯ್ತಲ್ವ? ಹೌದು. ನೀರು ಚಿಕನಲ್ಲಿ ಸ್ವಲ್ಪ ಬಿಡುತ್ತಲ್ಲ? ಹೌದೌದು. ಜಾಸ್ತಿ ಇಡೋಣ ಹೇಗೆ? ಸ್ವಲ್ಪ ಜಾಸ್ತಿ. ಓಕೆ. ಇದೊಂದು 2 ಕುದಿಬೇಕಲ್ಲ? ಹೌದು. ಮುಚ್ಚಬೇಕಾ ಹೇಗೆ ಅದಕ್ಕೆ? ಇಲ್ಲ, ಮುಚ್ಚಲಿಕ್ಕಿಲ್ಲ, ಸ್ವಲ್ಪ ಅದು ಕುದಿ ಬರಲಿ. ಓಕೆ. ಹೀಗೆ ಕುದಿತಾ ಬೇಯಬೇಕಾ? ಈಗ ಇನ್ನು ಇದಕ್ಕೆ ನಾವು ಮೊಸರನ್ನು ಹಾಕಬೇಕು ಸ್ವಲ್ಪ. ಈ ಥರ ಸಾಧಾರಣ ಕುದಿ ಬರ್ತಾ ಇರುವಾಗ? ಹೌದು, ಸ್ವಲ್ಪ ಅಂದರೆ ಸ್ವಲ್ಪ ಚಿಕನ್ ಬೇಯ್ತಾ ಬರುವಾಗ ಇದಕ್ಕೆ ನಾವು ಮೊಸರನ್ನು ಹಾಕಿ. ಮೊಸರು ಹಾಕಿ. ಓಕೆ. ಸಾಕು. ಸಾಕಾ?
ಮೊಸರು ಸ್ವಲ್ಪ ಹುಳಿ ಕೂಡ ಇರುತ್ತೆ. ಹೌದೌದು, ಹುಳಿ ಕೂಡ ಆಗಿರುತ್ತೆ. ಮತ್ತೆ ತುಂಬಾ ರುಚಿ ಕೂಡ ಬರ್ತದೆ, ತುಂಬಾ ಒಳ್ಳೆದಾಗ್ತದೆ. ಮಸಾಲೆ ಆಮೇಲೆ ಲಾಸ್ಟಿಗೆ ಹಾಕೊಂತೀವಿ. ಹೌದು, ಮಸಾಲೆ ಹೌದು. ಇವಾಗ ಸ್ವಲ್ಪ ಅದು ಬೇಯಬೇಕು ಇದರಲ್ಲಿ. ಇನ್ನು ಇದಕ್ಕೆ ನಾವು ಸ್ವಲ್ಪ ಉಪ್ಪನ್ನು ಕೂಡ ಹಾಕಿ. ಓಕೆ, ಇದಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಹಾಕ್ತಿದ್ದೇನೆ. ಓಕೆ, ಆಲ್ಮೋಸ್ಟ್ ರೆಡಿ ಅಂತ ಹೇಳ್ಬೋದಲ್ಲ? ಹೌದು, ಆಲ್ಮೋಸ್ಟ್ ಒಂದು 70% ರೆಡಿ ಆಯಿತು. 70% ರೆಡಿ. ಟೇಸ್ಟ್ ನೋಡ್ಲಿಕ್ಕೆ ರೆಡಿ ಅಂತ ಹೇಳ್ಬೋದು. ಹೌದು, ಇವಾಗ ಅಂದರೆ ಬೇಯಲಿಲ್ಲ, ಸ್ವಲ್ಪ ಬೇಯಲಿದು. ಓಕೆ, ಮುಚ್ಚಬೇಕಾ? ಓಕೆ, ಇದೊಂದು ಎಷ್ಟು, ಒಂದು 5 ನಿಮಿಷ ಬೆಂದರೆ? ಹಾಂ, ಒಂದು 5 ನಿಮಿಷ ಬೆಂದರೆ ಸಾಕು. ಓಕೆ, ಆಮೇಲೆ ಮಸಾಲೆ ಹಾಕೋದಾ? ಹೌದು, ಮತ್ತೆ ಮಸಾಲೆ ಹಾಕೋದು. ಓಕೆ ಓಕೆ, ಹೇಳಿ, ಏನು ಮಾಡ್ತಾಯಿದ್ದೀರಿ ಫ್ರೀ ಟೈಮಲ್ಲೆಲ್ಲ? ನೀವು ವರ್ಕ್ಗೆ ಹೋಗ್ತಾ ಇದ್ದೀರಿ, ಸ್ಟಡೀಸ್ ಮಾಡ್ತಾ ಇದ್ದೀರಾ, ಹೇಗೆ ನಡೀತಾ ಉಂಟು? ಅದೇ ಇವಾಗ ಸ್ಟಡೀಸ್ ಫೈನಲ್ ಆಗ್ತಾ ಬಂತು. ಇಂಟರ್ನ್ಶಿಪ್ ಎಲ್ಲ ಹೋಗ್ಲಿಕ್ಕೆಲ್ಲ ಇರ್ತದೆ. ಹೌದು, ಮತ್ತೆ ಕೋರ್ಟಿಗೆಲ್ಲ ಹೋಗ್ಲಿಕ್ಕೆಲ್ಲ ಇರ್ತದೆ. ಓಕೆ, ಹಾಗೆ ಮತ್ತೆ ಫ್ರೀ ಟೈಮಲ್ಲೆಲ್ಲ ಕುಕ್ಕಿಂಗ್ ಎಲ್ಲ ಮಾಡ್ತೇನೆ ಮನೆಯಲ್ಲಿ. ಹೌದು. ಏನು ಮಾಡಿದ್ರಿ ಸ್ಪೆಷಲ್ ಆಗಿ ಟೈಮಲ್ಲೆಲ್ಲ? ಹೌದು, ಲಾಸ್ಟ್ ಟೈಮ್ ನಾನು ಅದೇ ಚಿಕನ್ ಗ್ರೀನ್ ಮಸಾಲ ನಾನು ಮನೆಯಲ್ಲೂ ಕೂಡ ಮಾಡಿದ್ದೆ. ಹೌದು, ಮತ್ತೆ ಬಿರಿಯಾನಿ ಎಲ್ಲ ಮಾಡಿದ್ದೆ ಮನೆಯಲ್ಲಿ. ಲಾಸ್ಟ್ ಟೈಮ್ ಈಗ ಸ್ವೀಟ್ ಒಂದು ಮಾಡಿದ್ರು, ಬಾಳೆಹಣ್ಣು. ಹೌದು, ಡೆಸರ್ಟ್ ಮಾಡಿದ್ರಲ್ಲ, ಆ ಥರದ ಹಬ್ಬದ ಟೈಮಿಗೆಲ್ಲ ಏನಾದ್ರು? ಹಬ್ಬದ ಟೈಮಲ್ಲೂ ಕೂಡ ನಾನು ಮಾಡ್ತೇನೆ. ಅಂದ್ರೆ ಅದರ ರೀತಿ. ಹೌದು, ಬೇರೆ ಬೇರೆ ಅಂದ್ರೆ ಹಲ್ವಾ, ಬನಾನಾ ಹಲ್ವಾ, ಅದು ಕೂಡ ತುಂಬಾ ಒಳ್ಳೇದಾಗ್ತದೆ. ದ್ರಾಕ್ಷಿ ಹಲ್ವಾ, ಓಕೆ, ಅದು ಕೂಡ ತುಂಬಾ ಒಳ್ಳೇದಾಗ್ತದೆ. ಮನೆಯಲ್ಲಿ ಹಬ್ಬಕ್ಕೆ ಅಕ್ಕ ತಂದೆ ಎಲ್ಲ ಬರುವಾಗ ಗಮ್ಮತ್ತಾಗಿ ಮಾಡ್ಕೊಳ್ಳೋದು. ಓಕೆ ಓಕೆ, ಆಲ್ಮೋಸ್ಟ್ ಬೇಯ್ತಾ ಬಂತ? ಆಲ್ಮೋಸ್ಟ್ ಬೇಯ್ತಾ ಬಂತು. ಇದಕ್ಕಿನ್ನು ನಾವು ಚಿಕನ್ ಮಸಾಲವನ್ನು ಹಾಕಬೇಕು. ಓಕೆ, ಚಿಕನ್ ಮಸಾಲನ ಇದು ನಾನವರದು ಸ್ಪೆಷಲಾಗಿ. ಅದನ್ನು ಎಲ್ಲ ಇದರಲ್ಲಿ ಒಂದೇ ಮಸಾಲೆಯಲ್ಲಿ ಇರುತ್ತಂತೆ. ಹಾಗಾಗಿ ಎಷ್ಟು ಹಾಕಲಿ ಇದನ್ನು? 1.5 ಸ್ಪೂನ್ ಅಷ್ಟು ಹಾಕಿ. 1.5 ಸ್ಪೂನಾ? ಸಾಕು ಸಾಕು ಸಾಕು. ಓಕೆ, ಆಲ್ಮೋಸ್ಟ್ ರೆಡಿ ಅಲ್ಲ? ನಮ್ಮದು ರೆಡಿ ಆಗ್ತಾ ಬಂತು. ಸ್ವಲ್ಪ ಹೊತ್ತು ಕುದ್ರೆ ರೆಡಿ ಅಂತ ಹೇಳ್ಬೋದಲ್ಲ? ನಾರ್ಮಲಾಗಿ ಊಟ ಜೊತೆ ಎಲ್ಲ ತಿನ್ಬೋದಲ್ಲ? ಹೌದು, ನೀರು ದೋಸೆ ಕೂಡ, ಅದು ನೀರು ದೋಸೆಗೆ, ಇಡ್ಲಿಗೆ ಎಲ್ಲ ತುಂಬ ಒಳ್ಳೆಯದೆಲ್ಲ ಸಾಕಾಗಿರ್ತದೆ. ಓಕೆ, ಆಲ್ಮೋಸ್ಟ್ ರೆಡಿ ಅಲ್ಲ? ಹಾಂ, ರೆಡಿ ಆಯಿತು. ಓಕೆ, ಇನ್ನು ಇದಕ್ಕೆ ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕುವ. ಮೇಲ್ಗಡೆ ಎಂಡಿಗೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ನಮ್ಮ ಗ್ರೀನ್ ಮಸಾಲೆ ರೆಡಿ ಅಲ್ಲ? ಆಫ್ ಮಾಡೋದಾ? ಹಾಂ, ಆಫ್ ಮಾಡು. ಓಕೆ, ಇನ್ನು ಸರ್ವ್ ಮಾಡಲಿಕ್ಕೆ ಬಾಕಿ ಅಲ್ಲ? ಓಕೆ, ಚಿಕನ್ ಗ್ರೀನ್ ಮಸಾಲ ರೆಡಿ ಅಲ್ಲ? ಬಿಸಿ ಬಿಸಿಯಾಗಿ ಉಂಟು ನೋಡಿ. ಸ್ವಲ್ಪ ಆಯಿಲೆಲ್ಲ ಬಿಟ್ಟು ಹಾಗೆ ಚೆನ್ನಾಗಿ ಕಾಣ್ತಾ ಉಂಟಲ್ಲ. ಇದನ್ನು ಊಟದ ಜೊತೆ ಎಲ್ಲ ಗಮ್ಮ ತಿನ್ಬೋದು, ಇಲ್ಲಾಂದರೆ ದೋಸೆ ಚಪಾತಿ ಈ ಥರ ಕೂಡ ತಿನ್ಬೋದಲ್ಲ. ಓಕೆ, ಟೇಸ್ಟ್ ನೋಡುವ. ಓಕೆ, ನೋಡುವ. ಓಕೆ, ಧೀರಜ್ ಅವರು ಸಾಕಾಗಿರುವಂತಹ ಚಿಕನ್ ಗ್ರೀನ್ ಮಸಾಲ ರೆಡಿ ಮಾಡಿಕೊಟ್ಟಿದ್ದಾರೆ. ಘಮ ಘಮ ಅಂತ ಬರ್ತಾ ಉಂಟು, ಹಾಗೆ ಹೋಗ್ತಾ ಉಂಟು. ನಾನು ಟೇಸ್ಟ್ ಮಾಡೋಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊ. ಚಿಕನ್ ಗ್ರೀನ್ ಮಸಾಲ ತಯಾರಿಸುವ ವಿಧಾನ: ಮೊದಲಿಗೆ ಒಲೆಯ ಮೇಲೆ ಬಾಣಲೆ ಇರಿಸಿ ಬಿಸಿಯಾದ ನಂತರ ಅದಕ್ಕೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಹಸಿ ವಾಸನೆ ಹೋಗುವವರೆಗೆ ಸ್ವಲ್ಪ ಹುರಿದು ಮಿಕ್ಸಿ ಜಾರ್ಗೆ ಹಾಕಿಕೊಳ್ಳಿ. ಈ ಜಾರ್ಗೆ 5 ರಿಂದ 6 ಹಸಿಮೆಣಸು, ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳಿ. ಬಾಣಲೆಯನ್ನು ಒಲೆಯ ಮೇಲಿರಿಸಿ ಅದು ಬಿಸಿಯಾದ ನಂತರ ಅದಕ್ಕೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಎಣ್ಣೆ ಬಿಸಿಯಾದ ನಂತರ ಹೆಚ್ಚಿದ ಈರುಳ್ಳಿಯನ್ನು ಹಾಕಿ ಹುರಿಯಿರಿ. ಈರುಳ್ಳಿ ಹೊಂಬಣ್ಣ ಬಂದ ಬಳಿಕ ಹೆಚ್ಚಿದ ಟೊಮ್ಯಾಟೊ ಸೇರಿಸಿ ಫ್ರೈ ಮಾಡಿ. ಟೊಮೆಟೊ ಬೆಂದ ನಂತರ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಟೇಬಲ್ ಸ್ಪೂನ್ ಗರಂ ಮಸಾಲ, ರುಬ್ಬಿದ ಮಿಶ್ರಣ, ಉಪ್ಪು, ಕೋಳಿ ಮಾಂಸ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ಚಿಕನ್ ಬೆಂದ ನಂತರ ಮೊಸರು ಸೇರಿಸಿ ಮುಚ್ಚಳ ಮುಚ್ಚಿ ಬೇಯಿಸಿ. ಬಳಿಕ ಇದಕ್ಕೆ 1.5 ಸ್ಪೂನ್ ನಾನಾ ಕುಂದಾಪುರ ಚಿಕನ್ ಮಸಾಲ ಹಾಕಿ ಚೆನ್ನಾಗಿ ಬೆರೆಸಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಸೇರಿಸಿ ರುಚಿಯಾದ ಚಿಕನ್ ಗ್ರೀನ್ ಮಸಾಲ ಸವಿಯಲು ಕೊಡಿ. ಓಕೆ, ಚಿಕನ್ ಗ್ರೀನ್ ಮಸಾಲ ಹೇಗೆ ಮಾಡೋದು ನೋಡಿದ್ರಲ್ಲ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಮತ್ತೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಹೊಸ ರುಚಿ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, KC ಶುದ್ಧ ಹಸುವಿನ ತುಪ್ಪ, ನಾನಾ ಮಸಾಲ, ಪೋಸ್ಟ್ಮ್ಯಾನ್ ದಾಲ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಹಾಗೆಯೇ ಐಶ್ವರ್ಯ KT ಸ್ಪೆಷಾಲಿಟಿ. ಓಕೆ, ಧೀರಜ್ ಅವರು ಸಾಕಾಗಿರುವಂತಹ ಚಿಕನ್ ಗ್ರೀನ್ ಮಸಾಲ ರೆಡಿ ಮಾಡಿಟ್ಟಿದ್ದಾರೆ. ಇನ್ನೊಂದು ಸ್ಪೆಷಲ್ ಆಗಿ ಸ್ವೀಟ್ ಏನೋ ಮಾಡ್ತಾನೆ ಅಂತ ಹೇಳಿದ್ರು. ಏನು ಮಾಡ್ತಾರೆ, ಹೇಗೆ ಮಾಡ್ತಾರೆ ಅಂತ ಅವ್ರ ಜೊತೆ ಹೇಳುವಲ್ಲ.
ಎಸ್ ಧೀರಜ್, ಇವಾಗ ಸ್ವೀಟ್ ಮಾಡ್ತಿದ್ದೀರಲ್ಲ? ಹೌದು. ಅಂದರೆ ಯಾವುದರಿಂದ? ಕುಕುಂಬರ್ ಕಿಚಡಿ ಮಾಡ್ತಿದ್ದೇನೆ. ಕುಕುಂಬರ್ ಕಿಚಡಿ. ಹೌದು. ಅಂದರೆ ಕಿಚಡಿ ಅಂತ ಹೇಳಿದ್ರೆ ಅಂದರೆ ಅದನ್ನು ಹೇಗೆ ಅಂದರೆ? ಅಂದರೆ ಅದಕ್ಕೆ ತೆಂಗಿನ ಹಾಲನ್ನೆಲ್ಲ ಹಾಕಿ ಅದಕ್ಕೆ ಬೆಲ್ಲ ಎಲ್ಲ ಹಾಕಿ ಮಾಡುವಂಥದ್ದು. ಓಕೆ, ಕಿಚಡಿ. ಹೌದು. ನಾರ್ಮಲ್ ಆಗಿ ನಾವು ಕಿಚಡಿಗೆ ತಿಂತಿದ್ದೇವೆ, ಈ ಥರ ಕುಕುಂಬರಲ್ಲಿ ಸ್ಪೆಷಲ್ ಆಗಿ ತಿನ್ಬೋದಲ್ಲ? ಓಕೆ, ಸ್ಟಾರ್ಟ್ ಮಾಡುವ. ಎಂತ ಬೇಕು ಈಗ? ಇವಾಗ ಮಿಕ್ಸಿ ಬೇಕು ನಮಗೆ. ಫಸ್ಟಿಗೆ ಮಿಕ್ಸಿ ಬೇಕಾ? ಓಕೆ, ಮಿಕ್ಸಿಗೆ ನಾನು ತೆಂಗಿನ ತುರಿಯನ್ನು ಹಾಕ್ತಿದ್ದೇನೆ. ಓಕೆ, ಅಂದರೆ ಇದು ತೆಂಗಿನ ಹಾಲನ್ನು ತೆಗಿಲಿಕ್ಕೆ. ಹೌದು. ಓಕೆ, ಸಾಧಾರಣ 1 ಕಪ್ಪಿನಷ್ಟಲ್ಲ? ಹೌದು. ತೆಂಗಿನಕಾಯಿ ಹಾಕಿದ್ರಾ? ಈಗ ಕಿಚಡಿ ಅಲ್ಲ? ಹೌದು. ಇಲ್ಲ, ಆಕ್ಚುಲಿ ಇದಕ್ಕೆ ಪಚ್ಚಡಿ ಅಂತ ಹೇಳ್ತೇವೆ, ಸ್ವೀಟ್ ಪಚ್ಚಡಿ ಅಂತ. ಸ್ವೀಟ್ ಪಚ್ಚಡಿ ಅಲ್ಲ, ಕುಕುಂಬರ್ ಪಚ್ಚಡಿ. ಓಕೆ, ಈಗ ಅದನ್ನು ನೆಕ್ಸ್ಟ್ ಎಂತ ಮಾಡುವ? ಇದಕ್ಕೆ ನಾವು 1 ಗ್ಲಾಸ್ ಅಷ್ಟು ನೀರನ್ನು ಹಾಕಬೇಕು. ನೀರು ಹಾಕಬೇಕಾ? ಓಕೆ, ಇದು ಅಂದರೆ ಈಗ ತೆಂಗಿನ ಹಾಲು ತೆಗಿಬೇಕಲ್ಲ? ಓಕೆ, ಇದನ್ನು ಈಗ ಗ್ರೈಂಡ್ ಮಾಡಬೇಕಲ್ಲ? ಹೌದು. ಓಕೆ, ಇದಕ್ಕೆ ಬೇರೆ ಏನು ಹಾಕ್ಲಿಕ್ಕಿಲ್ಲ? ಇಲ್ಲ ಹಾಕ್ಲಿಕ್ಕೆ. ಹಾಲು ತೆಗಿಲು ಅಂದರೆ ತೆಂಗಿನ ಹಾಲು ಮಾತ್ರ? ಹೌದು. ಓಕೆ, ಆ್ಯಕ್ಚುಲಿ ಈ ಥರ ನಾವು ಪಾಯಸಕ್ಕೆಲ್ಲ ಈ ಥರ ಮಾಡ್ತೀವಿ. ಹೌದು, ಪಾಯಸಕ್ಕೆಲ್ಲ ಜಾಸ್ತಿ ಮಾಡ್ತಾರೆ. ಅಕ್ಕಿ ಪಾಯಸ ಎಲ್ಲ ಹೌದು. ಮತ್ತೆ ಇದು ಪಚ್ಚಡಿ ಎಲ್ಲ ನಾವು ಜಾಸ್ತಿ ಮಳೆಗಾಲದ ಟೈಮಲ್ಲೆಲ್ಲ ಮಾಡ್ತಾರೆ. ಮಳೆಗಾಲ? ಹೌದು. ಆಟಿ ಸಮಯದಲ್ಲೆಲ್ಲ. ಹೌದೌದು, ಆಟಿ ಸಮಯದಲ್ಲೆಲ್ಲ ಮಾಡಿ ಈಗೆಲ್ಲ ಮಾಡಿ ಎಲ್ಲ ತಿಂತಾರೆ. ಓಕೆ, ತುಂಬಾ ಒಳ್ಳೇದಾಗ್ತದೆ. ಓಕೆ, ಹೌದು. ಆಟಿ ಸಮಯದಲ್ಲಿ ಅದೇ ತರ ಮನೆಯಲ್ಲಿ ಇದ್ದದ್ದನ್ನೇ ಹೌದು. ಮಾಡೋದು ಹೆಚ್ಚಾಗಿ. ಸೊಪ್ಪುದ್ದು ಏನು ಪತ್ರೊಡೆ ಅದು ಇದೆಲ್ಲ ಆಟಿ ಸಮಯ. ಹೌದೌದು. ಗ್ರೈಂಡ್ ಮಾಡಿದ್ದನ್ನು ನಾನೀಗ ಇದಕ್ಕೆ ಹಾಕಿ ಇದಕ್ಕೀಗ ನಾನು ಸೋಸಿಕೊಳ್ತಿದ್ದೇನೆ. ಓಕೆ, ಮನೆಯಲ್ಲೆಲ್ಲ ಆದರೆ ನಾವು ಒಂದು ಬಿಳಿ ಬಟ್ಟೆಯಲ್ಲಿ ಹಾಕಿ ಹಿಂಡಿ ಹೌದು ತೆಗಿತೇವೆ ನಾವು. ಅದು ಪಾಯಸಕ್ಕೆಲ್ಲ ಮಾಡೋದಾದ್ರೆ ಅದೇ ಥರ ಮಾಡಬೇಕು. ಹೌದು, ಅದೇ ಥರ ಮಾಡೋದು. ಇಲ್ಲಾಂದರೆ ಪಾಯಸಕ್ಕೆ ಅಷ್ಟು ಹಾಲು ಸಿಗೋದು ಡೌಟ್ ಇರೋದು. ಹೌದು. ಓಕೆ, ನಾರ್ಮಲ್ ಹಾಲು ಯೂಸ್ ಮಾಡ್ಬೋದಾ ಈ ಥರದಕ್ಕೆ? ನಾರ್ಮಲ್ ಹಾಲು ಇಲ್ಲ ಇದಕ್ಕೆ ಇದು ತೆಂಗಿನ ಹಾಲನ್ನೇ ಹಾಕಿ ಯೂಸ್ ಮಾಡುವಂಥದ್ದು. ಓಕೆ ಓಕೆ, ಅಂದರೆ ಇದು ಏನು ಇದು ಮಾಡಲಿಕ್ಕಿಲ್ಲ, ಕುಕ್ ಮಾಡಲಿಕ್ಕಿಲ್ವಾ? ಇಲ್ಲ ಇದು ಅಂದರೆ ಕುಕಿಂಗ್ ವಿದೌಟ್ ಫೈರ್ ಅಂತ. ಕುಕಿಂಗ್ ಇದು ಸ್ಕೂಲಲ್ಲೆಲ್ಲ? ಹೌದು, ಸ್ಕೂಲಲ್ಲಿ ಬೆಂಕಿ ಇಲ್ಲದ ಅಡುಗೆ ಮಾಡ್ತಾರಲ್ಲ, ಸೊ ಹಾಗೆ. ಓಕೆ, ಸಾಕಾಗುತ್ತಾ? ಸಾಕು ಸಾಕು ಇಷ್ಟು ಸಾಕು. ಬೇಕಿದ್ರೆ ಜಾಸ್ತಿ ಬೇಕಿದ್ರೆ ಆಮೇಲೆ ಮಾಡ್ಕೊಳ್ಬೋದು. ಹೌದು. ಓಕೆ, ಬೆಲ್ಲವನ್ನು ಹಾಕಬೇಕು ನೋಡಿ. ಬೆಲ್ಲವನ್ನು ಕೂಡ ನಾವು ಹೀಗೆ ಇದು ಮಾಡಿ ನೋಡಿ ಇದಕ್ಕೆ ಹಾಕಬೇಕು ಹೀಗೆ. ಓಕೆ, ಈ ರೀತಿ ಇದನ್ನು ಸಹ ಈ ರೀತಿ ತುರಿಬೇಕು ಬೆಲ್ಲವನ್ನು. ಓಕೆ ಓಕೆ ಓಕೆ, ಹಾಕಿ ಫುಲ್ ಇದನ್ನು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಬೇಕು, ಆಗ ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗ್ಬೋದು. ಹೌದು, ಕಲರ್ ಕೂಡ ಚೇಂಜ್ ಆಗ್ತದೆ, ಸ್ವಲ್ಪ ಬ್ರೌನ್ ಬರ್ಬೋದು ಕಾಣುತ್ತೆ. ಓಕೆ, ಆ್ಯಕ್ಚುಲಿ ತೆಂಗಿನ ಹಾಲೆಲ್ಲ ಭಾರಿ ಒಳ್ಳೆಯದಲ್ಲ? ಹೌದು, ತೆಂಗಿನ ಹಾಲಲ್ಲೆಲ್ಲ ಮಾಡಿದ್ದ ಎಲ್ಲ ಪದಾರ್ಥ ಎಲ್ಲ ತುಂಬ ಒಳ್ಳೆಯದು. ಇದೆಲ್ಲ ಇವಾಗೆಲ್ಲ ಮಾಡುದಿಲ್ಲ, ಮುಂಚಿನ ಕಾಲದಲ್ಲೆಲ್ಲ ಈ ರೀತಿ ಎಲ್ಲ ಮಾಡ್ತಿದ್ರು. ಅಂದ್ರೆ ಮಧ್ಯಾಹ್ನದ ಹೊತ್ತಲ್ಲಿ ಎಲ್ಲ ಅಂದ್ರೆ ಈಗ ತಂಪು ಪಾನೀಯ ಎಲ್ಲ ನಾವೀಗ ಕುಡಿತೇವಲ್ಲ, ಸೊ ಅದರ ಬದಲಾಗಿ ಮನೆಯಲ್ಲೆಲ್ಲ ಈ ರೀತಿ ಎಲ್ಲ ಮಾಡಿ ಮನೆಯಲ್ಲೇ ಮಾಡಿ. ಹೌದು, ದೇಹಕ್ಕೆ ಎಲ್ಲ ತಂಪು ಮಾಡ್ಲಿಕ್ಕೆಲ್ಲ ಹೀಗೆಲ್ಲ ಮಾಡಿ ತಿಂತಾರೆ. ಕೆಲಸ ಎಲ್ಲ ಮಾಡಿ ಬಂದ ನಂತರ. ಹೌದು, ತುಂಬಾ ಒಳ್ಳೇದಾಗ್ತದೆ. ಇವಾಗ ಬೆಲ್ಲ ಕರಗಿದ ನಂತರ ಇದಕ್ಕೆ ನಾನು ಏಲಕ್ಕಿಯನ್ನು ಹಾಕ್ತಿದ್ದೇನೆ. ಏಲಕ್ಕಿ ಅಲ್ಲ, ಪರಿಮಳಕ್ಕೆ ನೋಡಿ ಇಷ್ಟ ಹಾಕ್ತಿದ್ದೇನೆ. ಇಷ್ಟು ಸಾಕು. ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಬೇಕು. ಅಂದರೆ ಸ್ವಲ್ಪ ಹಸಿ ಹಸಿ ವಾಸನೆ ಬರ್ಬೋದಲ್ಲ ಈಗ ಏನು ಸೌತೆಕಾಯಿ ಎಲ್ಲ? ಹೌದೌದಾ. ಆಯ್ತು, ಇನ್ನು ಇದಕ್ಕೆ ನಾವು ಇದನ್ನು ಕುಕುಂಬರನ್ನು ಮಿಕ್ಸ್ ಮಾಡಲಿಕ್ಕೆ. ಸೌತೆಕಾಯಿ ರೆಡಿ ಅಲ್ಲ? ಹೌದು. ಓಕೆ, ಸೌತೆಕಾಯಿನ ಎಷ್ಟು ಚಿಕ್ಕದಾಗುತ್ತೋ ಅಷ್ಟು ಚಿಕ್ಕದಾಗಿ ಕೊಯ್ಕೊಳ್ಬೇಕಲ್ಲ? ಹೌದು. ಓಕೆ, ಅಂದ್ರೆ ಸೌತೆಕಾಯಿ ಅಂದ್ರೆ ನಾವು ತಿನ್ನುವಂಥದ್ದಲ್ಲ, ಈಗ ಸಾಂಬಾರಿಗೆಲ್ಲ ನಾವು ಮಾಡ್ತೇವಲ್ವಾ ಸೌತೆಕಾಯಿ, ಸಾಂಬಾರಿಗೆಲ್ಲ ನಾವು ಯೂಸ್ ಮಾಡುವಂತ ಸೌತೆಕಾಯಿಯನ್ನು ಮಾಡುವಂಥದ್ದು. ಅಂದ್ರೆ ಈಗ ನಾವು ನಾರ್ಮಲ್ ಆಗಿ ಸೌತೆಯ ಮಿಡಿ ಎಲ್ಲ ತಿಂತೇವೆ. ಹೌದೌದಾ, ಅದಲ್ಲ ಸಾಂಬಾರಿಗೆ ಯೂಸ್ ಮಾಡೋದು. ಹೌದು, ಇನ್ನೊಂದು ಸಾಂಬಾರಿಗೆಲ್ಲ ನಾವು ಕುಕುಂಬರ ಸೌತೆಕಾಯಿ ಅಂತ ಹೇಳ್ತೇವೆ ಅದಕ್ಕೆ. ಅದನ್ನು ನಾವು ಹೌದು ಅದನ್ನು ನಾವು ತುರಿದು ಹೀಗೆ ಮಾಡುವಂಥದ್ದು. ಮೇಲ್ಗಡೆಯಿಂದ ಸಿಪ್ಪೆಲ್ಲ ತೆಗೆದು ನಾವು ತುರಿದು ಮಾಡಲಿಕ್ಕೆ. ಓಕೆ, ಇದಕ್ಕೆ ಒಂದು ಚಿಟಿಕೆ ಉಪ್ಪು ಕೂಡ ಏನು ಇಲ್ಲ ಉಪ್ಪು ಎಂತ ಸಹ ಹಾಕ್ಲಿಕ್ಕಿಲ್ಲ. ಇದಕ್ಕೆ ಖಾಲಿ ಬೆಲ್ಲವನ್ನು ಮಾತ್ರ ಸೇರಿಸಿ. ಇವಾಗ ಪಚ್ಚಡಿ ರೆಡಿ ಆಗ್ತಾ ಬಂತು. ಇದಕ್ಕೆ ನಾನು ಬೌಲಿಗೆ ನಾನು ಹಾಕ್ತಿದ್ದೇನೆ. ಓಕೆ, ಸರ್ವ್ ಮಾಡಲಿಕ್ಕೆ ಆವಾಗಲೇ ಪ್ಲೇಟ್ ಅಂತ ರೆಡಿ ಇದೆ. ನಾರ್ಮಲ್ ಹೀಗೆ ತಿನ್ನೋದಲ್ಲ ಇದನ್ನ? ಹೌದು, ಹೀಗೇನೆ ತಿನ್ನೋದು ನಾವು. ಮತ್ತೆ ಇದು ಫ್ರಿಜ್ ಅಲ್ಲೆಲ್ಲ ಇಟ್ಟು ಎಲ್ಲ ತಿನ್ಲಿಕ್ಕೆ ಮತ್ತೆ ಸಹ ತುಂಬಾ ಒಳ್ಳೇದಾಗ್ತದೆ. ಫ್ರಿಜ್ ಅಲ್ಲೆಲ್ಲ ಇಟ್ಟು ಕೋಲ್ಡ್ ಆಕ್ಚುಲಿ ಈ ತರ ಸೌತೆಕಾಯಿ ಹಸಿ ಹಾಕಿದ ಕಾರಣ ಫ್ರಿಜ್ ಅಲ್ಲಿ ಇನ್ನೂ ಚೆನ್ನಾಗಿ. ಹೌದು, ಇನ್ನು ಕೂಡ ತುಂಬಾ ಒಳ್ಳೇದಾಗ್ತದೆ.
ಸೌತೆಕಾಯಿಯ ಪಚ್ಚಡಿ ರೆಡಿ ಅಲ್ಲ? ಓಕೆ, ತುಂಬ ಈಸಿಯಲ್ಲಿ ಸೌತೆಕಾಯಿಯನ್ನು ಸ್ವಲ್ಪ ಹುರ್ಕೊಳ್ಳೋದೇ ಅಂದರೆ ಕಟ್ ಮಾಡ್ಕೊಳ್ಳೋದೇ ಸ್ವಲ್ಪ ಕೆಲಸ ಅಲ್ಲ? ಹೌದು. ಓಕೆ, ಟೇಸ್ಟ್ ನೋಡೋಲ್ಲ ಹೇಗೆ ಅಂತ ನೋಡುವ. ಓಕೆ, ಧೀರಜ್ ಅವರು ಸಾಕಾಗಿರುವಂತಹ ಪಚ್ಚಡಿ ರೆಡಿ ಮಾಡಿಕೊಟ್ಟಿದ್ದಾರೆ. ವಿದೌಟ್ ಫೈರ್ ಅಂದರೆ ಬೆಂಕಿ ಇಲ್ಲದೆ ಅಡುಗೆಯನ್ನು ಮಾಡಿಕೊಟ್ಟಿದ್ದಾರೆ. ಚೆನ್ನಾಗಿರ್ಬೋದು ಅಂತ ಅನ್ನಿಸ್ತಾ ಉಂಟು. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೋ. ಸಾಂಬಾರ್ ಸೌತೆಕಾಯಿ ಸ್ವೀಟ್ ಪಚ್ಚಡಿ ತಯಾರಿಸುವ ವಿಧಾನ. ಮೊದಲಿಗೆ ಒಂದು ಮಿಕ್ಸಿ ಜಾರ್ನಲ್ಲಿ ತೆಂಗಿನ ತುರಿ ನೀರು ಸೇರಿಸಿ ನುಣ್ಣಗೆ ರುಬ್ಬಿ, ಬಳಿಕ ಜಾಲರಿ ಸಹಾಯದಿಂದ ತೆಂಗಿನ ಹಾಲು ಸೋಸಿ ತೆಗೆಯಿರಿ. ಇದಕ್ಕೆ ಸ್ವಲ್ಪ ತುರಿದ ಬೆಲ್ಲ ಸೇರಿಸಿ ಮಿಕ್ಸ್ ಮಾಡಿ. ಬೆಲ್ಲ ಕೆರಗಿದ ಮೇಲೆ ಏಲಕ್ಕಿ ಪುಡಿ ಸೇರಿಸಿ ತುರಿದ ಸಾಂಬಾರ್ ಸೌತೆಕಾಯಿ ಹಾಕಿ ಮಿಕ್ಸ್ ಮಾಡಿದ್ರೆ ಆರೋಗ್ಯಕರ ಸಾಂಬಾರ್ ಸೌತೆಕಾಯಿ ಪಚ್ಚಡಿ ರೆಡಿ. ಓಕೆ, 2 ಡಿಶ್ ಕೂಡ ರೆಡಿಯಾಗಿದೆ. ಈಗ ಒಂದು ವೆಜ್, ಒಂದೊಂದು ನಾನ್ ವೆಜ್. ಯಾವ್ದು ನೋಡೋ ಟೇಸ್ಟ್? ಫಸ್ಟ್ ನಾನ್ ವೆಜ್ ನೋಡುವ. ಫಸ್ಟಿಗೆ ನಾನ್ ವೆಜ್ಗೆಲ್ಲ. ಓಕೆ, ಆಮೇಲೆ ಸ್ವೀಟ್ ತಿನ್ನುವಂತಿಲ್ಲಲ್ಲ? ಓಕೆ, ಗ್ರೀನ್ ಮಸಾಲ ತಗೊಳ್ಳಿ ನೀವು ಕೂಡ. ಚೆನ್ನಾಗಿದೆಯಲ್ಲ? ಒಳ್ಳೆಗಿದೆ. ಇದು ಪಕ್ಕ ಏನು ನೀರು ದೋಸೆಗೆಲ್ಲ, ನೀರು ದೋಸೆಗೆ, ಇಡ್ಲಿಗೆಲ್ಲ ತುಂಬ ಒಳ್ಳೆಯದು. ಇಡ್ಲಿಗಂತೂ ಸಾಕಾಗಿದೆ. ನಮಗೆ ವಿದಿನ್ 10 ಮಿನಿಟ್ಸ್ ಅಲ್ಲೂ ಕೂಡ ಇದನ್ನು ಮನೆಯಲ್ಲಿ ಮಾಡ್ಬೋದು. ಮನೆಯಲ್ಲಿ ಮಾಡ್ಬೋದು. ಒಂದು 3-4 ಇಂಗ್ರೀಡಿಯೆಂಟ್ಸ್ ಅಲ್ಲೂ ಕೂಡ ನಮಗೆ ತಕ್ಕನೆ ಮಾಡಿ ತಕ್ಕಂತ ಮಾಡ್ಬೋದು. ನಮಗೆ ಹೇಗೆ ಬೇಕು ಹಾಗೆ ಈಸಿಯಲ್ಲಿ ಮಾಡ್ಕೊಳ್ಬೋದು. ಈಸಿಯಲ್ಲಿ ಮಾಡ್ಬೋದು. ನೀವೆಲ್ಲ ಚಿಕನ್ ಐಟಮ್ ಎಲ್ಲ ಹೇಗೆ ಎಷ್ಟು ಸ್ಪೀಡಲ್ಲಿ ಮಾಡ್ತೀರಾ ಅಂತ. ಹೌದು. ಓಕೆ, ಇನ್ನೊಂದು ಸ್ವೀಟ್ ಅಲ್ಲ ತಗೊಳ್ಳಿ. ಹಾಂ, ಇದಂತೂ ಸಾಕಾಗಿಡು. ಹೌದು. ಬೆಲ್ಲ ಮತ್ತು ಏನು ತೆಂಗಿನಕಾಯಿ ಹಾಲು ಸೇರಿದಾಗ ಅಂತಲ್ಲ, ಒಂಥರ ಪಾಯಸದ ಥರ ಬರ್ತಲ್ಲ, ತುಂಬ ಒಳ್ಳೇದಾಗ್ತದೆ. ಹೌದು, ಇದು ಸ್ವಲ್ಪ ಕೋಲ್ಡ್ ಆಗಿದ್ದ ಕಾರಣ ಫ್ರಿಜ್ ಅಲ್ಲೆಲ್ಲ ಇಟ್ಟು ನಮಗೆ ತಿನ್ನೋದಾದ್ರೆ ಇನ್ನೂ ಕೂಡ ತುಂಬಾ ಒಳ್ಳೇದಾಗ್ತದೆ. ಇದನ್ನು ಹೀಗೆ ತಿನ್ಬೋದು, ಇಲ್ಲಾಂದ್ರೆ ನಾರ್ಮಲ್ ಆಗಿ ನಾವು ಅದೇ ಸೇಮಿಗೆ ಹೌದೌದು, ಅದಕ್ಕೆ ಕೂಡ ಇದನ್ನ ಹಾಕಿ ಎಲ್ಲ ತಿಂತಾರೆ. ಅಂದ್ರೆ ತೆಂಗಿನಕಾಯಿ ಹಾಲನ್ನೆಲ್ಲ ಹಾಕಿ ತಿಂತಾರೆ. ಹೌದು. ಓಕೆ, ಚೆನ್ನಾಗಿದೆ, ಟೇಸ್ಟಿ ಆಗಿದೆ. ಓಕೆ, ನಾರ್ಮಲ್ ಆಗಿ ಎಲ್ಲ ಮನೆಯಲ್ಲಿ ಸೌತೆಕಾಯಿ ಎಲ್ಲ ಸಿಗುತ್ತೆ, ಈ ತರ ಮಾಡ್ಕೊಂಡು ತಿನ್ಬೋದಲ್ಲ. ಓಕೆ, ಹೇಗೆ ಅನ್ನಿಸ್ತು 2 ಡಿಶ್ ಮಾಡಿದ್ರೆ? ತುಂಬಾ ಖುಷಿ ಆಯ್ತು. ಅಂದ್ರೆ ಅದೇ 2-3 ಸಲ ಬಂದೆ ನಾನು ಇಲ್ಲಿ ಬಂದು ಮಾಡ್ತಿದ್ದೇನೆ, ತುಂಬಾ ಖುಷಿ ಆಯ್ತು. ಓಕೆ, ನಮಗೆ ಕೂಡ ಸ್ಪೆಷಲ್ ಆಗಿ ನಾವು ಹುಡುಗರು ಅಡುಗೆ ಮಾಡುವಾಗ ಈ ತರ ಸ್ಪೀಡಲ್ಲಿ ರಪ್ಪ ಆಗ್ಬೇಕಲ್ಲ, ಆ ತರದ ಅಡುಗೆ ನೀವು ಮಾಡ್ತಾ ಇದ್ರ, ಅದು ಕೂಡ ತುಂಬಾ ವೀಕ್ಷಕರಿಗೂ ಕೂಡ ಒಳ್ಳೆಯದೇ. ಅಂದ್ರೆ ಅಡುಗೆ ಸ್ಪೀಡ್ ಆದಷ್ಟು ಬೇಗ ಕೆಲಸ ಕೂಡ ಬೇಗ. ಓಕೆ, ಚೆನ್ನಾಗಿತ್ತು. ಎರಡು ಅಡುಗೆ ಕೂಡ ಟೇಸ್ಟ್ ಆಗಿತ್ತು. ಹಾಗಾಗಿ ನಮ್ಮ ಈ ಒಂದು ಕಾರ್ಯಕ್ರಮ ಒಂದು 2 ಡಿಶ್ ಹೇಳಿಕೊಡೋದಕ್ಕೆ ನಿಮಗೆ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಥ್ಯಾಂಕ್ ಯು. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಒಂದು ಗಿಫ್ಟ್. ನಿಮಗೆ ರೈಸ್ ಕೊಟ್ಟರೆ ಹಾಗೆ ರೈಸ್ ಮಾತ್ರ ಬಿಡಲ್ಲ, ಅದರ ಜೊತೆಗೆ ನಾನಾ ಮಸಾಲ ಇವರ ಕಡೆಯಿಂದ ಒಂದು ಗಿಫ್ಟ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಧೀರಜ್. ಥ್ಯಾಂಕ್ ಯು. ಓಕೆ, ವೆಲ್ಕಮ್. ಓಕೆ, ಧೀರಜ್ ಅವರು ಸಾಕಾಗಿರುವಂತಹ ಚಿಕನ್ ಮಸಾಲ ಮತ್ತು ಇನ್ನೊಂದು ಸ್ಪೆಷಲ್ ಆಗಿ ಸೌತೆಕಾಯಿಯ ಸ್ವೀಟ್ ಪಚ್ಚಡಿ 2 ಕೂಡ ಚೆನ್ನಾಗಿ ಮಾಡಿದ್ದಾರೆ, ಟೇಸ್ಟಿಯಾಗಿ ಮಾಡಿದ್ದಾರೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಚಿಕನ್ ಇಲ್ಲಿ ಎಣಿಸ್ತಾ ಇದ್ದೇವೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಪ್ಯೂರ್ ಆ್ಯಂಡ್ ಫ್ರೆಶ್ KC ಕೌ ಘೀ ಸಿನ್ಸ್ 1965, ನಾನಾ ಮಸಾಲ, ಪೋಸ್ಟ್ಮ್ಯಾನ್ ತೂರ್ದಾಲ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಐಶ್ವರ್ಯ KT ಸ್ಪೆಷಲ್ ಟೀ. ನಮ್ಮ ಫ್ಯಾಮಿಲಿ ಹೆಲ್ತ್ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.